ಮೂಡುಬಿದಿರೆ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಸಾದ್ ಕುಮಾರ್ ಅವರಿಗೆ ಪುರಸಭೆಯ 14ನೇ ವಾರ್ಡ್ನ ನಿವಾಸಿಗಳಿಂದ ಮಾಸ್ತಿಗಟ್ಟಿ ವಿವೇಕಾನಂದ ನಗರದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಶಾಸಕ ಉಮಾನಾಥ್ ಕೋಟ್ಯನ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಸಾದ್ ಕುಮಾರ್ ಶಾಲಿನಿ ಪ್ರಸಾದ್ ದಂಪತಿಯನ್ನ ಸನ್ಮಾನಿಸಿ ಮಾತನಾಡಿದರು. ಅಭಿವೃದ್ಧಿಯ ವಿಚಾರದಲ್ಲಿ ಜನಪ್ರತಿನಿಧಿಗಳು ರಾಜಕೀಯ ಮಾಡದೆ ತಮ್ಮ ವ್ಯಾಪ್ತಿ ಕ್ಷೇತ್ರದ ಪ್ರಗತಿ ಮಾಡಿದ್ರೆ ಜನರು ಗುರುತಿಸಿ ಪ್ರೋತ್ಸಾಹಿಸುತ್ತಾರೆ. ಜನರ ನ್ಯಾಯೋಚಿತ ಬೇಡಿಕೆಗಳಿಗೆ ಮೊದಲ ಆದ್ಯತೆ ನೀಡಿದಲ್ಲಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆದ್ಯತೆಯ ಮೇರೆಗೆ ಮೂಲಭೂತ ಸೌಲಭ್ಯಗಳನ್ನು ತಂದು ಅಭಿವೃದ್ಧಿಯ ಪಥದಲ್ಲಿದೆ. ಮೂಡಾದಲ್ಲಿರುವ ತಾಂತ್ರಿಕ ಸಮಸ್ಯೆಗಳನ್ನು ಕೆಲವು ದಿನಗಳಲ್ಲಿ ಪರಿಹರಿಸಲಾಗುವುದೆಂದು ಹೇಳಿದರು. ಅನುದಾನಗಳನ್ನು ನಮ್ಮ ಕ್ಷೇತ್ರದ ಬೇರೆ ಬೇರೆ ಭಾಗಗಳಿಗೆ, ಅದೇ ರೀತಿಯಲ್ಲಿ ಸಂಸದರ ಅನುದಾನಗಳನ್ನು ಬೇರೆ ಬೇರೆ ಯೋಜನೆಗಳಿಗೆ ಜೋಡಿಸಿಕೊಂಡು ಯಾವುದೇ ರೀತಿಯ ರಾಜಕಾರಣವನ್ನು ಮಾಡದೆ ಇಡೀ ಕ್ಷೇತ್ರದ ಜನತೆ ನಮ್ಮ ಜನ ನನ್ನವರು ಎಂಬ ಭಾವನೆಯೊಂದಿಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಹಕ್ಕುಪತ್ರ ಸಿಕ್ಕದಂತ ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ 8,000ಕ್ಕಿಂತಲೂ ಅಧಿಕ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಹಕ್ಕುಪತ್ರ ಕೊಡೋದ್ರಲ್ಲಿ ನಾವಿದ್ದೇವೆ. ಉಪನ್ಯಾಸಕ ಪಾರ್ಶ್ವನಾಥ್ ಅಜ್ರಿ ಅಭಿನಂದನಾ ಭಾಷಣವನ್ನ ಮಾಡಿದರು. ಕರ್ನಾಟಕ ರಾಜ್ಯ ಕ್ರೈಸ್ತ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಚಾಯ್ಲಸ್ ಡಿಸೋಸಾ ತಾಕೋಡೆ, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ಮೂಡುಬಿದಿರೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ದರು.